ಮಂಗಳೂರಿನ ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಮೊಹಿಯುದ್ದೀನ್ ಜುಮಾ ಮಸೀದಿ ಮುಂಭಾಗ ಆಯೋಜಿಸಲಾಗಿದ್ದ ಪೊಲೀಸ್ ಆಯುಕ್ತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಪರಿಸರದಲ್ಲಿ ಡ್ರಗ್ಸ್ನಿಂದ ಆಗ್ತಾ ಇರುವ ಸಮಸ್ಯೆಗಳನ್ನು ಮುಂದಿಟ್ಟರು. ಗಾಂಜಾ ಮತ್ತಿತರ ಡ್ರಗ್ಸ್ಗಳನ್ನು ಪೂರೈಕೆ ಮಾಡುವ ಮುಖ್ಯ ಪೆಡ್ಲರ್ಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಸಿಪಿ ಮನೋಜ್ ಕುಮಾರ್ ನಾಯ್ಕ್, ಪೊಲೀಸ್ ಇಲಾಖೆಯ ಮುಖ್ಯ ಗುರಿ ಡ್ರಗ್ಸ್ ಪೆಡ್ಲರ್ಗಳು, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದ್ದೇವೆ. ಇನ್ನಷ್ಟು ಕಠಿಣ ಕ್ರಮ ಶೀಘ್ರ ಜಾರಿಗೊಳ್ಳಲಿದೆ. ಬೆಂಗರೆಯನ್ನ ಡ್ರಗ್ಸ್ ಮುಕ್ತಗೊಳಿಸಲು ಪೊಲೀಸರು ದಿನದ 24 ಗಂಟೆ ಕೂಡ ಕಾರ್ಯನಿರ್ವಹಿಸಲು ಸಿದ್ಧರಿದ್ದಾರೆ. ಜನರು ಕೂಡ ಕೈಜೋಡಿಸಬೇಕು ಅಂತ ಹೇಳಿದ್ರು. ಕೆಲವು ವರ್ಷದ ಹಿಂದೆ ಇಲ್ಲಿ ಜಮಾತ್ ಪೊಲೀಸರ ಭಯವಿತ್ತು. ಅಲ್ಪ ಪ್ರಮಾಣದಲ್ಲಿ ಮಾತ್ರ ಕದ್ದು ಮುಚ್ಚಿ ಗಾಂಜಾ ಮದ್ಯಪಾನದಂತಹ ಚಟುವಟಿಕೆಗಳು ನಡೀತಾ ಇದ್ವು. ಆದ್ರೆ ಈಗ ಸಣ್ಣ ವಯಸ್ಸಿನಲ್ಲೇ ಎಲ್ಲರೂ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಇವರಿಗೆ ಹಣ ಎಲ್ಲಿದೆ ಸಿಗುತ್ತೆ ಎಂಬುದನ್ನು ಪತ್ತೆ ಮಾಡಬೇಕು. ಇಲ್ಲಿ ಕಳ್ಳತನ, ಹಲ್ಲೆ, ಸುಲಿಗೆ ಘಟನೆಗಳ ಬಗ್ಗೆ ಕೂಡ ಪೊಲೀಸರು ನಿಗಾ ವಹಿಸಬೇಕು. ಕೆಲವರು ಮರ್ಯಾದೆಯ ಕಾರಣಕ್ಕೆ ಜಮಾತ್ ಪೊಲೀಸರಿಗೆ ಮಾಹಿತಿ ನೀಡ್ತಾ ಇಲ್ಲ. ಇಲ್ಲಿಗೆ ಶನಿವಾರ, ರವಿವಾರ ಹೊರ ಭಾಗದಿಂದಲೂ ಜನ ಬರ್ತಾರೆ. ಅವರ ಮೇಲೆ ಕಣ್ಣಿಡಬೇಕು. ಡ್ರಗ್ಸ್ ದುಷ್ಪರಿಣಾಮ ಬಗ್ಗೆ ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿಕೊಂಡರು. ಡ್ರಗ್ಸ್ ತುಂಬಾ ಅಪಾಯಕಾರಿ ಅಂತ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಹೇಳಿದ್ರು. ಆರೋಪಿಗಳಿಗೆ ಜಾಮೀನು ನೀಡಲು ಬರುವವರನ್ನ ಕೂಡ ಬಂಧಿಸಬೇಕು, ಯಾರನ್ನ ಕೂಡ ಹೊರಗೆ ಬಿಡಬಾರದು ಅಂತ ಮತ್ತೊಬ್ಬ ನಾಗರಿಕ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಎಸ್ಸಿಪಿಯವರು, ಕಾನೂನಿನಲ್ಲಿ ಜಾಮೀನಿಗೆ ಅವಕಾಶವಿದ್ರೆ ನೀಡಬೇಕಾಗತ್ತೆ, ಆದರೆ ಪೊಲೀಸ್ ಇಲಾಖೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ರು. ಎನ್ಎಪೋಯ ಮೆಡಿಕಲ್ ಕಾಲೇಜು ಸಮುದಾಯ ವೈದ್ಯಕೀಯ ವಿಭಾಗದವರಿಂದ ಮಾದಕ ವ್ಯಸನದ ದುಷ್ಪರಿಣಾಮ ಕುರಿತು ಜನಜಾಗೃತಿ ಬೀದಿ ನಾಟಕ ಪ್ರದರ್ಶನಗೊಂಡಿತು. ವ್ಯಸನದ ಎಲ್ಲರೂ ಜೋರಾಗಿ ಚಪ್ಪಲಿ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿಮ್ಮಗಳ ಸೇವೆಗಾಗಿ ನನ್ನ 2 ಮಾತುಗಳನ್ನು ಮುಗಿಸಿದ ದುಷ್ಪರಿಣಾಮದ ಕುರಿತು ಮಾಹಿತಿ ನೀಡಿದಂತಹ ಪಣಂಬೂರು ಸಬ್ ಡಿವಿಷನ್ ಹಂತದ ಫುಟ್ಬಾಲ್ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಸರಕರಿಸಿದೆ. ಬೆಂಗರೆಯ ಕೀರ್ತಿಯನ್ನು ಉತ್ತುಂಗ ಸುವ್ಯವಸ್ಥೆ ಮತ್ತು ಮಾದಕ ದ್ರವ್ಯದ ಕುರಿತು ಪ್ರಶ್ನೆ ಕೇಳುವವರು ಅವರಿಗೆ ಸಪ್ಲೈ ಮಾಡೋದು ಪೆಡ್ಲರ್ಗಳು, ಅವರಿಗೆ ಸಪ್ಲೈ ಡೈರೆಕ್ಟ್ ಡೀಲರ್ಗಳು ಇದ್ದಾರೆ. ಅವರನ್ನು ನೀವು ಹಿಡಿತೀರಾ? ಅವರನ್ನು ನೀವು ಹಿಡಿದಿದ್ದೀರಾ? ಅವರ ಬಗ್ಗೆ ನೀವು ಆಕ್ಷನ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಪೆಡ್ಲರ್ಗಳನ್ನ ಮಟ್ಟ ಹಾಕೋದು ಈಗ ಕೆಲವೊಂದೆಲ್ಲ ನಿಮಗೆ ಓಪನ್ ಆಗಿ ಹೇಳಕ್ ಆಗೋದಿಲ್ಲ. ನಾವು ಆಲ್ರೆಡಿ ನಗರ ಪೊಲೀಸ್, ಮಂಗಳೂರು ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಜನನ ನಾವು ಐಡೆಂಟಿಫೈ ಮಾಡಿ ಒಂದು ಕಠಿಣ ಕಾನೂನಿದೆ, ಪಿಟ್ NDPS ಅಂತ ಹೇಳಿ, ಅಂದ್ರೆ ಪೆಡ್ಲರ್ಸ್ಗೆ ಮಾತ್ರ ಹಾಕುವಂತಹ ಆಕ್ಟ್ ಇದು. ಸೊ ಈ ಆಕ್ಟ್ ಅಂಡರ್ ಅಲ್ಲಿ ನಾವು ಶೀಘ್ರವಾಗಿ ಆಕ್ಷನ್ ಮಾಡ್ತಾ ಇದ್ದೇವೆ, ಅದು ನೀವು ನೋಡ್ತೀರಿ. ಮಾದಕ ದ್ರವ್ಯವಾದ ಗಾಂಜಾ ಅಥವಾ MDM ಇವು ಎರಡರಲ್ಲಿ ಮಾರಾಟಗಾರರನ್ನು ಯಾವ ಸೆಕ್ಷನ್ ಪ್ರಕಾರ ಅವರ ಮೇಲೆ FIR ದಾಖಲೆಯನ್ನು ಮಾಡಲಾಗುತ್ತದೆ ಮತ್ತು ಇದರ ಮಾನದಂಡಗಳು ಯಾವುವು ಸರ್? ಯಾರು ಡ್ರಗ್ಸ್ ನ ಮಾರ್ತಾರೆ ಅವ್ರನ್ನ ಪೆಡ್ಲರ್ಸ್ ಅಂತ ಕರಿತೀವಿ. ಅವ್ರನ್ನ ನಾವು NDPS ಆಕ್ಟ್ ಅಲ್ಲಿ ಸೆಕ್ಷನ್ 20B ಅಂತ ಬರ್ತದೆ, ಅದರಲ್ಲಿ ಕೇಸಸ್ ಬುಕ್ ಮಾಡ್ತೇವೆ. ಯಾರು ಗಾಂಜಾ ಸೇವನೆ ಮಾಡ್ತಾರೆ ಅವ್ರಿಗೆ ಸೆಕ್ಷನ್ 27 ಅಂತಿದೆ, ಅದರಲ್ಲಿ ಕೇಸಸ್ ನ ಬುಕ್ ಮಾಡ್ತೀವಿ. ಇದಕ್ಕೆ ಕೆಲವು ನೀವು ಅರೆಸ್ಟ್ ಮಾಡ್ತೀರಿ, ಅವರಿಗೆ ನೀವು ಜಾಮೀನೆಲ್ಲ ಕೊಡ್ತಾರೆ. ಅವ್ರಿಗೆ ಜಾಮೀನು ಯಾರು ಕೇಳಲಿಕ್ಕೆ ಬರ್ತಾರೆ ಅವರನ್ನು ಸಹ ಹೋಗಿ ಒಳ್ಳೆಗೆ ಹಾಕ್ಸ್ಬೇಕು ಸರ್. ಇದಕ್ಕೆ ಯಾವ್ದು ವಾರಂಟಿಗೆ ಜಾಮೀನು ಕೊಡಬಾರ್ದು. ಇದಕ್ಕೆ ಎಲ್ಲರೂ ಮುಕ್ತ ಅಂತ ಇವತ್ತಿಂದ ಸಿಗ್ಬೇಕು. ನಾವೆಲ್ಲರೂ ಒಂದು ಕಾನೂನ ಚೌಕಟ್ಟಿನಲ್ಲಿ ಕಾನೂನು ಅಡಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಕಾನೂನಲ್ಲಿ ಒಬ್ಬ ಅಪರಾಧಿಗೆ ಜಾಮೀನು ಕೊಡಬಹುದಂತೇಳಿ ಇರುವಾಗ ಅವ್ರು ಕೊಡೋದ್ರಲ್ಲಿ ಅದು ಆಲ್ರೆಡಿ ಪ್ರೀ ಡಿಫೈನ್ಡ್ ಲಾ ಇದೆ. ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ನಮಗೆ. ಸೊ ನಾವೇನೇ ಕೆಲಸ ಮಾಡಿದ್ರು ಕಾನೂನು ಅಡಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಇಂಥ ಕೇಸ್ಗಳು ಬಹಳಷ್ಟು ನಮ್ಮ ಸ್ಟೇಷನ್ ನಲ್ಲಿ ವರದಿಯಾಗಿದೆ. ಇಂಥ ಯಾರು ಈ ಚಟದಲ್ಲಿ ಸಿಲುಕ್ತಾರೆ ಅವರಿಗೆ ನೀವು ಅವರನ್ನು ಬಿಡುಗಡೆ ಮುಂಚೆ ಅವರೇನು ಮನೆಯವರನ್ನು ಕರೆಸಿ ಅವರಿಗೆ ದಂಡ ವಿಧಿಸ್ತಾರೆ, ಅವರನ್ನು ಕರೆಯುವ ಮುಂಚೆ ನೀವು ಅವರಿಗೆ ಎಲ್ಲಿಂದ ಬಂದಿದೆ ಎಂದು ಮೊದಲು ತನಿಖೆ ಮಾಡಬೇಕು ಸರ್. ಆ ಮೂಲಕ ಆ ಪೆಡ್ಲರ್ಗೆ ರೀಚ್ ಆಗುವ ಸಾಧ್ಯತೆ ಇದೆ ಅಂತ ನಮಗೆ ಧೈರ್ಯ ಇದೆ. ಅವರಿಗೆ ಯಾರು ಕೊಟ್ಟಿದ್ದಾರೆ ಅವರನ್ನು ನೀವು ಸ್ಟೇಷನ್ಗೆ ಕರೆಯುವವರೆಗೂ ಅವರನ್ನು ಬಿಡಬಾರ್ದು ಅಂತ ನಾವು ಕಲಕಲಿಯಲ್ಲಿ ಕೇಳಿಕೊಳ್ತಾ ಇದ್ದೀವಿ.
ಸೈಕಿಯಾಟ್ರಿಸ್ಟ್ ಅವ್ರನ್ನ ಕರ್ಕೊಂಡು ಬಂದು ನಾವು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ. ನೀವು ಒಂದವ್ರನ್ನ ಕರ್ಕೊಂಡು ಇಲ್ಲಿ ತನಕ ನೀವು ಯಾರು ಕರ್ಕೊಂಡು ಬರಲಿಲ್ಲ ಪೊಲೀಸ್ ಸ್ಟೇಷನ್ಗೆ. ನಾವು ಆಲ್ರೆಡಿ ಒಂದು ಸ್ಟೆಪ್ ಆಗಿದೆ ಅವ್ರನ್ನ ಈ ಡ್ರಗ್ಸ್ ಇಂದ ದೂರ ಮಾಡ್ಲಿಕ್ಕೆ. ನೀವು ಸಹ ಇನ್ನೊಂದು ಸ್ಟೆಪ್ ಇಟ್ಟು ಸೊ ನಾಳೆ ನೀವು ಎಷ್ಟು ಜನನ್ನ ಪಣಂಬೂರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತೀರಾ ನಾನು ನೋಡ್ತೀನಿ. ಒಂದು. ಎರಡನೇದು, ಕಳ್ತನ ಆಗ್ತಿದೆ, ಚೂರಿ ತೋರಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಬಹುಶಃ ಬಂದು 6 ತಿಂಗಳಾಯ್ತು, ಇಲ್ಲಿ ತನಕ ಒಬ್ರು ಸಹ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡಲಿಲ್ಲ. ದಯವಿಟ್ಟು ಬಂದು ರಿಪೋರ್ಟ್ ಮಾಡಿ. ಈಗ ಅಲ್ಲಿ ಇಲ್ಲಿ ಡ್ರಗ್ಸ್ ನಿರ್ಮೂಲನೆಯನ್ನು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಒಂದೇ ದಿವಸಕ್ಕೆ ಈ ಕಾರ್ಯಕ್ರಮವ ಅಲ್ಲ, ಮುಂದೆ ಇದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಎಂದು ನಿಮ್ಮ ಆಲೋಚನೆ ಹೇಗಿದೆ? ಹೇಗೆ ಅವರನ್ನು ಪತ್ತೆ ಮಾಡುತ್ತೀರಿ? ಹಾಗೂ ಊರಿನಲ್ಲಿ ಎಷ್ಟು ಇಲ್ಲಿ ಡ್ರಗ್ಸ್ ನಡೀತಾ ಇದೆ, ನಮ್ಮ ಜಮಾತಿನವರು ಹೇಗೆ ಇದರ ಆಕ್ಷನ್ ತೆಗಿತಾ ಇದ್ದೀರಿ? ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಯಾರು ಕೊಡ್ತಾ ಇದ್ದಾರೆ? ಇದರ ಬಗ್ಗೆ ಜಮಾತಿ ಕೂಡ ಅರಿವು ಬರಬೇಕು. ಅದು ಎಡಿಕ್ಟ್ ಆದವರಿಗೆ ಮೊದಲ ಹಂತದಲ್ಲಿ ಚಿಕಿತ್ಸೆಯ ವ್ಯವಸ್ಥೆ, ಹೇಗೆ ಅದರಿಂದ ಹೊರಬರಬಹುದು ಎಂಬ ಒಂದು ಸಹಕಾರ ನಿಮ್ಮ ವತಿಯಿಂದ ಅಥವಾ ನಮ್ಮ ಸರ್ಕಾರದ ವತಿಯಿಂದ ಇಲ್ಲಿಗೆ ನಿಮಗೆ ಮಾಡಲು ಸಾಧ್ಯವಾಗಬಹುದು. ಯಾವುದಾದರೂ ಯುವಕರು ಇದರಿಂದ ಹೊರಗೆ ಬಂದು ಸಮಾಜದ ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ ಅನ್ನೋ ಆಶಾಭಾವನೆಯೊಂದಿಗೆ ನಮ್ಮ ಇಲಾಖೆಯಿಂದ ಯಾರಾದರೂ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಒಂದು ಆಶಾಭಾವನೆಯೊಂದಿಗೆ ನಾವು ನಡೆಸಿರುವಂತಹ ಕೌನ್ಸಿಲಿಂಗ್ ಸೆಷನ್ ಸದ್ಯಕ್ಕೆ ಪೊಲೀಸ್ ಠಾಣೆ ಮಟ್ಟದಲ್ಲಿ ಇದೆ. ನೀವು ಹೇಳ್ತಿರೋದು ಸರಿಯೇ. ಯಾರಾದರೂ ಅಲ್ಲಿ ಪೊಲೀಸ್ ಠಾಣೆಗೆ ಬಂದರೆ ಅವನು ನಾವೊಂದು ಆರೋಪಿ ರೀತಿ ನೋಡ್ಕೊತೀವಿ ಅನ್ನೋದು ನಿಮಗೆಲ್ಲ ಭಾವನೆ ಇರ್ಬೋದು. ನಾನು ಈ ಮೂಲಕ ನಿಮಗೆಲ್ಲ ಹೇಳೋದಿಷ್ಟೇ, ಯಾರು ಕೌನ್ಸಿಲಿಂಗ್ಗೆ ಅಂತ ಬರ್ತಾರೆ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಆರೋಪಿಯಾಗಿ ನೋಡೋದಿಲ್ಲ, ಬದಲಾಗಿ ವಿಕ್ಟಿಮ್ ಆಗೇ ನೋಡ್ತೀವಿ ಅಂತ ಹೇಳಿ ನಾ ಈ ಮೊದಲೇ ಹೇಳಿದೆ. ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸಂಘ ಸಂಸ್ಥೆಗಳ ಮುಖಂಡರನ್ನು ಕರೆಸಿ ಈ ಬೆಂಗರೆಯ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಹೇಳಿ. ಈ ಸಮಿತಿಯ ಧ್ಯೇಯ ಉದ್ದೇಶ ಈ ಬೆಂಗರೆಯ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಪ್ರತಿಯೊಂದು ಬೆಂಗರೆಯ ನಾಗರಿಕರಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಪ್ರತಿಯೊಬ್ಬರು ಒಂದು ಜವಾಬ್ದಾರಿಯನ್ನು ಎತ್ತಿ ಹಿಡಿಯಬೇಕು ಎಂಬಂತಹ ಉದ್ದೇಶದಿಂದ ಬೆಂಗರೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಡಲ್ಪಟ್ಟ ಒಂದು ಸಮಿತಿಯಾಗಿದೆ ಬೆಂಗರೆ ನಾಗರಿಕ ಹಿತರಕ್ಷಣಾ ಸಮಿತಿ. ಇದರ ಮೊದಲ ಹೆಜ್ಜೆ, ಮೊದಲ ಕಾರ್ಯಕ್ರಮ ಪೊಲೀಸ್ ಆಯುಕ್ತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಇಲ್ಲಿ ಡ್ರಗ್ಸ್ ಮಾಫಿಯಾ ಅದು ನಮ್ಮ ಬೆಂಗರೆ ಪ್ರದೇಶದಲ್ಲಿ ಅಂತೂ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದ ಬೆಂಗಳೂರು ಜಿಲ್ಲೆಯನ್ನು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಡ್ರಗ್ ಮಾಫಿಯಾ ದಿನೇ ದಿನೇ ಹೆಚ್ಚಾಗಿರುವಂತದ್ದು. ಸೊ ಡ್ರಗ್ಸ್ ಯಾಕೆ ತಗೊಳ್ತಾರೆ ಯುವ ಜನತೆ ಅಥವಾ ಮಕ್ಕಳು, ಯಾಕೆ ಡ್ರಗ್ಸ್ ಯಾಕೆ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಸೂಪರ್ಫಿಷಿಯಲ್ ಆಗಿ ಒಂದಷ್ಟು ಕೂಲ್ ನಾನು ತುಂಬಾ ಓಕೆ ಡ್ರಗ್ಸ್ ತಗೊಳ್ಳೋದು ಏನಾಗೋದಿಲ್ಲ ಅನ್ನೋದಂಥದ್ದು ಈಗಿನ ಒಂದು ಯುವ ಜನತೆಗೆ ಬರ್ತಿರುವಂತಹ ಒಂದು ಭಾವನೆ. ಎರಡನೇದು ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ. ಒಂದು 6 ಜನ ಗುಂಪಿರುತ್ತೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅದ್ರಲ್ಲಿ ಒಂದು 3 ಜನ ಡ್ರಗ್ಸ್ ಸೇವನೆ ಮಾಡ್ತಿರ್ತಾರೆ, ಇನ್ನು 3ರಿಗೆ ಅವರೇನೆ ಏನು ಆಗೋದಿಲ್ಲ ತಗೊಳಪ್ಪ ಒಂದಿನ ತಗೋ ಅಂತ ಹೇಳಿ ಪ್ರೆಷರ್ ಮಾಡಿ ಅವ್ರನ್ನ ಅದಕ್ಕೆ ಒಂದು ದಾಸರನ್ನಾಗಿ ಮಾಡುವಂತಹ ವ್ಯವಸ್ಥೆ ಸಹ ಇರುತ್ತೆ. ನಂತರ ಕೆಲವು ಮಕ್ಕಳು ಇರ್ತಾರೆ, ಅವ್ರೇನಂದ್ರೆ ಕ್ಯೂರಿಯಾಸಿಟಿ, ಅದು ಏನಿದೆ ಒಂದ್ಸಲ ನೋಡೋಣ ಅಂತ ಟ್ರೈ ಮಾಡೋರು ಅಂತರೂ ಇರ್ತಾರೆ. ಸೊ ಆ ರೀತಿಯಾಗಿ ಸಹ ಡ್ರಗ್ಸ್ ಸೇವನೆಗೆ ಸ್ಟಾರ್ಟ್ ಮಾಡುವಂಥವ್ರು ಇರ್ತಾರೆ. ಸೊ ನಂತರ ಈ ಸೋರ್ಸ್ ಆಫ್ ಡ್ರಗ್ಸ್ ಎಲ್ಲಿಂದ ಬರುತ್ತೆ? ನಮ್ಮ ನಡುವೆನೆ ಯಾರೋ ಒಬ್ಬ ಪೆಡ್ಲರ್ ಇರ್ತಾನೆ ಡ್ರಗ್ಸ್ ತರುವಂತವ್ರು. ಈಗ ಬೇಂಗ್ರೆ ಭಾಗದಲ್ಲಿ ಯಾರು ತರ್ತಿದ್ದಾರೆ ಅಂತ ಹೇಳಿ ಪೊಲೀಸರಿಗಿನ್ನ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಆ ಮಾಹಿತಿ ನೀವು ನಮಗೆ ಕೊಡಬೇಕು.
ಅಲ್ಲಿ ಆ ಕನೆಕ್ಷನ್ ತಪ್ತಾ ಇದೆ ಬೇಕಾದಷ್ಟು, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿಂದ. ಎಲ್ಲಿ ನಾನು ಹೇಳಿದ್ರೆ ನನ್ಗೇನ್ ಮಾಡ್ತಾರೋ, ಪೊಲೀಸರು ಏನ್ ಮಾಡ್ತಾರೋ, ನಾವೇನು ಮಾಡೋದಿಲ್ಲ. ಆಮೇಲೆ ನಿಮ್ಗೆಲ್ಲರಿಗೂ ಇವತ್ತು ಬೇಂದ್ರೆ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳೋದು ಇಷ್ಟನೇ, ಯಾರು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದಾರೆ ಅಥವಾ ಡ್ರಗ್ ಮಾರಾಟ ಮಾಡ್ತಿದ್ದಾರೆ ಎಂಬ ಮಾಹಿತಿನ ಪೊಲೀಸರಿಗೆ ಕೊಟ್ರೆ ಅವರ ಪೂರ್ತಿ ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡ್ಲಾಗ್ತದೆ. ಯಾವತ್ತಿಗೂ ನಮ್ಗೆ ಇಂಥ ವ್ಯಕ್ತಿಯಿಂದ ಮಾಹಿತಿ ಬಂತು, ಎಕ್ಸ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿದ್ರು, ವೈ ಅನ್ನೋ ವ್ಯಕ್ತಿ ಕಾಲ್ ಮಾಡಿದ್ರು ಅಂತ ಹೇಳಿ ಯಾವತ್ತಿಗೂ ನಾವು ನಿಮ್ಮ ಇನ್ಫಾರ್ಮೆಂಟ್ ಹೆಸರನ್ನ ನಾವು ಬಹಿರಂಗ ಪಡಿಸಲಾಗುವುದಿಲ್ಲ. ಯಾರಾದ್ರೂ ಪೇಪರ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ, ಮೀಡಿಯಾನ ನೋಡ್ತಾ ಇದ್ರೆ, ಈಗ ಕಳೆದ ನಮ್ಮ ಆಯುಕ್ತರ ಸಾಹೇಬರ ಮಾರ್ಗದರ್ಶನದಲ್ಲಿ ಕಳೆದ 2-3 ತಿಂಗಳಿಂದ ನಾವು ಸಾಕಷ್ಟು ಕೇಸಸ್ ಪ್ರತಿದಿನ ನೀವು ನೋಡ್ಬೋದು. ಅಲ್ಲಿ ಯಾವ್ದಾದ್ರು ಒಂದು ಸ್ಟೇಷನ್ ಅಲ್ಲಿ ಗಾಂಜಾ ಹಿಡಿದ್ರು, MDM ಹಿಡಿದ್ರು, ಅಥವಾ ಮತ್ತೊಂದು ಹಿಡಿದ್ರು, ಕೊಕೇನ್ ಹಿಡಿದ್ರು ಅನ್ನೋದು ಕಂಟಿನ್ಯೂ ಪ್ರತಿ ದಿನಾನು ಪೇಪರ್ ಅಲ್ಲಿ ಬರ್ತಿದೆ. ಅಂದ್ರೆ ನಾವು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದೀವಿ ಅದ್ರ ಬಗ್ಗೆ. ಇದು ನಮ್ಮ ಮೊದಲನೇ ಹೆಜ್ಜೆ. ನೀವು ನಮ್ಮ ಜೊತೆಯಲ್ಲಿ ಎಷ್ಟು ತನಕ ಇದ್ದೀರಿ, ನಾವು ನಿಮ್ಮ ಜೊತೆ ಅಷ್ಟೇ ನಿಮಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಆದರೂ ಮೋರಲ್ ಪೊಲೀಸ್ ನಾಟ್ ಅಲೌಡ್. ಯಾರಾದರೂ ಪೊಲೀಸ್ ಮಾಡುವ ಕೆಲಸವನ್ನು ನೀವು ಮಾಡುದಾದ್ರೆ ನಿಮ್ಮ ವಿರುದ್ಧವಾಗಿ ನಾವಿರ್ತೀವಿ. ಒಬ್ಬ ಏನಾದರೂ ಅಕ್ರಮ ಮಾಡ್ತಾ ಇದ್ದಾನೆ, ಪೆಡ್ಲರ್ ಮಾಡ್ತಾ ಇದ್ದಾನೆ, ಈ ಒಂದು ಡ್ರಗ್ ಅನ್ನು ಮಾಡ್ತಾ ಇದ್ದಾನೆ, ನಮ್ಮ ಕಣ್ಣು ಮುಂದೆನೆ ಮಾಡ್ತಾ ಇದ್ದಾನೆ, ನಮಗೆ ಇರುವಂತದ್ದು, ನಿಮಗೆ ಇರುವಂತದ್ದು, ಸಂಬಂಧಪಟ್ಟವರಿಗೆ ನೀವು ಸೈಲೆಂಟ್ ಆಗಿ ಮಾಹಿತಿಯನ್ನು ಕೊಡಿ. ನಾವು ಪೊಲೀಸ್ ಇಲಾಖೆಯನ್ನು ತರಿಸ್ತೇವೆ. ಮತ್ತೆ ಈ ಊರಲ್ಲಿ 4 ವಿಭಾಗಗಳನ್ನು ನಾವು ನಮ್ಮ ಈ ಸಂಘದ ವತಿಯಿಂದ 4 ವಿಭಾಗಗಳನ್ನು ಮಾಡಿದ್ದೇವೆ. ನಾವು ಈ ಕಸ್ಬೆ ಬೆಂಗಳೂರಲ್ಲಿ ಎಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ, ಎಲ್ಲಿ ಡ್ರಗ್ಸ್ ಬರ್ತಾ ಇದೆ ಅಂತ ನನಗೆ ಮಾಹಿತಿ ಇದ್ದಷ್ಟು ಮಾಹಿತಿಯನ್ನ ನಮ್ಮ ಜಮಾತಿನ ಪ್ರೆಸಿಡೆಂಟ್ ಆದ ಬಿಲಾಲ್ ಮೊಯ್ದೀನ್ ಅವರಿಗೆ ಈಗಲೇ ನಾನು ಮನವರಿಕೆ ಮಾಡಿದ್ದೇನೆ. ಯಾಕೆಂದ್ರೆ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿ ಇರುವುದಾದ್ರೆ ನಮ್ಮ ಬೆಂಗರ ಪ್ರದೇಶವನ್ನ ಗಾಂಜಾ ಮುಕ್ತಾಯವನ್ನು ಮಾಡಲಿಕ್ಕೆ ನಮ್ಮಿಂದ ಸಹಾಯವಿದೆ. ನೀವು ಸಹಕಾರ ಕೊಡುವುದಾದರೆ ನಾವು ಎಲ್ಲರೂ ಕೈ ಜೋಡಿಸಲು ಯಾವಾಗಲೂ ಸಿದ್ಧರಾಗಿರ್ತೇವೆ. ಯಾಕಂದ್ರೆ ಈ ಬೆಂಗರ ಪ್ರದೇಶದಲ್ಲಿ ಅಂತ ಗಾಂಜಾ ಮತ್ತು ಟ್ಯಾಬ್ಲೆಟ್ ಡ್ರಗ್ಸ್ ಅನ್ನ ಎಲ್ಲಿ ಸಪ್ಲೈ ಆಗುತ್ತೆ, ಯಾರು ಬಂದು ರಾತ್ರಿ ಯಾವ ಕಾರಲ್ಲಿ ಬಂದು ಕೊಡ್ತಾರೆ ಅಂತ ಮಾಹಿತಿ ನನಗಿದೆ. ನಿಮ್ಮಲ್ಲಿ ಸಾಧ್ಯ ಇದ್ದರೆ ನೀವು ನಮಗೆ ಕೈ ಜೋಡಿಸಿದರೆ ನಮ್ಮ ಜನರ ಸಂಬಳ, ಈ ಬೆಂಗರ ಕಸ್ಬವರ ನಾಗರಿಕರ ಸೌಹಾರ್ದತೆ ನಿಮ್ಮ ಮುಂದೆ ಇರುತ್ತದೆ ಅಂತ ಯಾವಾಗಲೂ ನಾವು ನಿಮ್ಮ ಕಣ್ಣು ಮುಂದೆ ಇರ್ತೇವೆ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಬಡ ಹೆಣ್ಣು ಮಕ್ಕಳಿದ್ದಾರೆ ಸರ್, 30 ವರ್ಷ 32 ವರ್ಷ ಮದುವೆ ಆಗದ ಹೆಣ್ಣು ಮಕ್ಕಳು ಇಲ್ಲಿ ಇದ್ದಾರೆ ಸರ್. ಅಂತ ಹೆಣ್ಣು ಮಕ್ಕಳು ಬಾಕಿಯಾಗಿದ್ದಾರೆ ಈ ಡ್ರಗ್ಸ್ ಇಂದ. ಬೆಂಗರ ಕಸ್ಬಾರಿ ಹೇಳ್ತಾ ಇದ್ದಾರೆ, ಡ್ರಗ್ಸ್ ಮಾರುತ್ತಾ ಇದ್ದಾರೆ, ನಮಗೆ ಬೇಡ. ಈ ಕಣ್ಣೀರು ಸಾಪ ಯಾರಿಗೆ? ನಮ್ಮ ಈ ಜಮಾತಿಗೆ ಬರ್ತದೆ ಸರ್. ಆದುದರಿಂದ ನೀವು ದಯಮಾಡಿ ಇದನ್ನು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ನಮ್ಮ ನಾಗರಿಕರು, ನಾನೇ ಅಲ್ಲ ಸರ್, ಈ ಬೆಂಗರೆ ಕಸ್ಬೆ ಇದ್ದ ಎಲ್ಲ ನಾಗರಿಕರು ನಿಮಗೋಸ್ಕರ ಬಂದಿದ್ದಾರೆ ಸರ್. ಇದೆಲ್ಲ ನಿಲ್ಲಿಸಲಿಕ್ಕೆ ನಿಮ್ಮನ್ನು ಕೈ ಜೋಡಿಸಲು ನಾವು ಯಾವಾಗಲೂ ಸಿದ್ಧರಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಾನು ಇಲ್ಲಿ ಬಂದು 1 ಇಯರ್ ಸರ್ವಿಸ್ ಆಗ್ತಾ ಬಂತು. ಇಲ್ಲಿ ನನ್ನ ಆರೋಗ್ಯ ಸಿಬ್ಬಂದಿಗಳು ಮನೆ ಮನೆಗೆ ಹೋಗುವ ಒಂದು ಸರ್ವೆ ಇರುತ್ತೆ, ಮನೆ ಭೇಟಿ ಮಾಡಿ ಅವರಿಂದ ಕೆಲವು ಮಾಹಿತಿಗಳನ್ನು ಪಡೆಯಲಿಕ್ಕೆ, ಅಂದರೆ ಅವರ ಆರೋಗ್ಯದ ಮಾಹಿತಿಗೋಸ್ಕರ. ಯಾರಿಗೆ ಹೈಪರ್ ಟೆನ್ಷನ್, ಶುಗರ್ ಇದೆ, BP ಇದೆ, ಯಾವ ಮಕ್ಕಳು ವ್ಯಾಕ್ಸಿನ್ ತಗೊಳ್ಳಿಲ್ಲ, ಯಾವ ಮಕ್ಕಳು ಬಿಟ್ಟು ಹೋಗಿದ್ದಾರೆ ಅಂಥವರನ್ನು ಕಂಡು ಹಿಡಿಯಲಿಕ್ಕೋಸ್ಕರ ನಮ್ಮ ಆರೋಗ್ಯ ಸಿಬ್ಬಂದಿಗಳು ನಿಮ್ಮ ಜನ ಸೇವೆಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಬಂದಿರ್ತಾರೆ. ಸೊ ಅವರನ್ನು ಹೇಗೆ ಅವರಿಗೆ ವ್ಯವಹರಿಸಲಾಗಿದೆ ಅಂತ ಅದನ್ನು ನಾನು ನಿಮಗೆಲ್ಲ ಹೇಳಿಕೆ ಬಯಸುತ್ತೇನೆ. ನೀವು ಅವರಿಗೆ ಬರುವಾಗ ಯಾವುದಕ್ಕೋಸ್ಕರ ಬಂದಿದ್ದಾರೆ ಒಂದು ಸಹಕರಿಸಿ. ಮನೆ ಬಾಗಿಲಿಗೆ ಬಂದರೆ ನೀವು ಯಾವುದು BJP ಕಾರ್ಯಕರ್ತ ಆಗಿದ್ದೀರಾ, ಯಾಕೆ ಬಂದಿದ್ದೀರಾ, ಆ ರೀತಿ ಹೇಳಿ ಕಳಿಸುವ ತುಂಬ ಮಹಿಳೆಯರು ಇಲ್ಲಿ ಇದ್ದಾರೆ ಅಂತ ನನಗೆ ಕಾಲೇಜ್ ಪ್ರಿನ್ಸಿಪಲಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಸೊ ಅದನ್ನು ನಿವಾರಿಸಿ, ಯಾರಾದರೂ ಅಂತಹ ಒಂದು ವ್ಯವಹರಿಸಿಕೊಂಡಿದ್ದರೆ ಅದನ್ನು ಸುಧಾರಿಸಿ ಇನ್ನು ಮುಂದೆ ಒಂದು ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಸಹಕರಿಸಿ ಅಂತ ಒಂದು ಮನವಿ ಮಾಡಿಕೊಳ್ತಿದ್ದೆ. ನಾನು ನಿಮ್ಮನ್ನು ಸೇರ್ಬಹುದಾ? ಹಾಗೆ ಸುಮ್ಮನೆ ಚಾಯ್ ಪೀನೆ ಚಲತೆ ಆತಾ. अच्छा माल है ब्रो, बढ़ गया, अच्छी चीज है.
ಅರೆ ಸೋನು ಸ್ವಲ್ಪ ಟ್ರೈ ಮಾಡಿ. ನಾನ್ ಸಿಗರೇಟ್ ಎಲ್ಲ ಸೇದಲ್ಲ ಅಪ್ಪ. ಅರೆ ಸೋನು ಈ ಸಿಗರೇಟ್ ಇಲ್ಲ, ಸ್ಪೆಷಲ್ ಸಿಗರೇಟ್ ಇದೆ. ನಂಗೆ ಇವೆಲ್ಲ ಅಭ್ಯಾಸ ಇಲ್ಲ, ನಾನು ಇವೆಲ್ಲ ಮಾಡಲ್ಲ ಅಪ್ಪ. ಸೋನು ಒಂದು ಸಲ ಟ್ರೈ ಮಾಡಿ. ಬೇಡಪ್ಪ, ನಂಗೆ ಇವೆಲ್ಲ ಅಭ್ಯಾಸ ಇಲ್ಲ. ವಿಲೇಜ್ ಬಾಯ್, ನಾನು ಸ್ವಲ್ಪ ಟ್ರೈ ಮಾಡ್ಬೋದಾ? ಅಚ್ಚಾ, ಟ್ರೈ ಮಾಡಿ. ಟೆನ್ಷನ್ ಮಾಡಿಲ್ಲ, ಫಸ್ಟ್ ಟೈಮ್ ರಿಲ್ಯಾಕ್ಸ್ ಮಾಡು. 2 ತಿಂಗಳ ನಂತರ ಅರೆ ಸೋನು, ಈ ಸಬ್ ಓಲ್ಡ್ ಫ್ಯಾಷನ್ ಇದೆ, ಇನ್ನ ಚೆನ್ನಾಗಿರೋದೇ ಇದೆ. ನೆಕ್ಸ್ಟ್ ಟೈಮ್ ಇಂದ ದುಡ್ಡು ತಗೊಂಬ. ಪುಟ್ಟ, ಕಾಲೇಜ್ ಎಲ್ಲ ಹೇಗಿದೆ? ಪುಟ್ಟ, ಚಾ ತಗೋ, ಚಾ ತಗೋ. ಏನಿದು, ಕಾಲೇಜ್ ಎಲ್ಲ ಹೇಗಿದೆ? ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಏನು ಮಾತಾಡೋದಿಲ್ಲ ನನ್ನ ಹತ್ರ? ಕಾಲೇಜ್ ಬಗ್ಗೆ ಹೇಳಿ. ಏನಾಗಿದೆ ನನ್ನ ಪುಟ್ಟನಿಗೆ? ಕಾಲೇಜ್ ಬಗ್ಗೆನೇ ಹೇಳೋದಿಲ್ಲ. ಏನ್ ಮಾಡ್ಬಿಟ್ಟೆ ನಾನು? ಮೃಗ ಆಗೋಗ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ್ನೇ ತಳ್ಬಿಟ್ಟೆ ಇವತ್ತು. ಚೆನ್ನಾಗಿದೆಯಾ? ಏನಾಯ್ತು ಸರ್, ನಂಗೆ ಓದಕ್ಕೆ ತುಂಬಾ ಕಷ್ಟ ಆಗಿದೆ ಸರ್. ಬೆಡ್ಡಿಂದ ಎದ್ದೊಳಕ್ಕಾಗ್ತಿಲ್ಲ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಡ್ರಗ್ಸ್ ನಮ್ಮ ಜೀವನವನ್ನು ನರಕ ಮಾಡುತ್ತದೆ. ಸಮಯ ಕಳೆದಂತೆ ದೊಡ್ಡ ಪ್ರಮಾಣದ ಡ್ರಗ್ಸ್ ಸೇವನೆ ಆರಂಭವಾಗುತ್ತದೆ. ಇದರಿಂದಾಗಿ ಆರಂಭದಲ್ಲಿ ನಾವು ಖುಷಿಯಾಗಿ ಇರುವಂತೆ ಅನಿಸುತ್ತದೆ, ಆದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ. ವ್ಯಕ್ತಿಯು ತನ್ನ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಲಾರಂಭಿಸುತ್ತಾನೆ. ಶಾಲಾ ಕಾಲೇಜಿಗೆ ಚಕ್ಕರ್ ಹೊಡೆದು ಮಾದಕ ವಸ್ತು ಬಳಸಲು ಹೋಗಬಹುದು. ಎಲ್ಲರೂ ಜೋರಾಗಿ ಚಪ್ಪಲಿ